ಹತ್ಯೆಗೆ ಬಳಸಿದ ಪಿಸ್ತೂಲ್ 10 ದಿನ ಸುರೇಶ್ ಬಳಿ ಇತ್ತು. ತುಮಕೂರಿನ ರಿಯಲ್ ಎಸ್ಟೇಟ್ ಏಜೆಂಟ್ ಬಳಿ ಗೌರಿ ಹತ್ಯೆಗೆ ಬಳಕೆಯಾದ ಗನ್ ಹಾಗೂ ಬೈಕ್, ಕಾಳೆ ಸಹಚರ ಅವುಗಳನ್ನ ತೆಗೆದುಕೊಂಡು ಹೋದ. ಪತ್ರಕರ್ತೆ ಗೌರಿ ಲಂಕೇಶ್ ಅವರ ಹತ್ಯೆಗೆ ಬಳಸಲಾಗಿದ್ದ ಪಿಸ್ತೂಲ್ ಅನ್ನ ಆರೋಪಿ ರಿಯಲ್ ಎಸ್ಟೇಟ್ ಏಜೆಂಟ್ ಕುಣಿಗಲ್ನ HL ಸುರೇಶ್ ತನ್ನ ಮನೆಯಲ್ಲಿ ಸುಮಾರು 10 ದಿನ ಇಟ್ಟುಕೊಂಡಿದ್ದ ಎಂಬ ಸಂಗತಿ SIT ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಈ ಕೃತ್ಯ ನಡೆದ 10 ದಿನಗಳ ಬಳಿಕ ಸುರೇಶ್ ನನ್ನ ಭೇಟಿಯಾದ ಕಾಳೆ ಸಹಚರ ಸುರೇಶ್ನಿಂದ ಪಿಸ್ತೂಲ್ ಪಡೆದು ತೆರಳಿದ್ದ. ಪಿಸ್ತೂಲ್ ತೆಗೆದುಕೊಂಡು ಹೋದವನ ಗುರುತು ಪತ್ತೆಯಾಗಿದ್ದು ಆತನಿಗೆ ಹೊರ ರಾಜ್ಯದಲ್ಲಿ ಹುಡುಕಾಟ ನಡೆಸಲಾಗಿದೆ. ಪಿಸ್ತೂಲ್ ಪತ್ತೆಯಾದರೆ ತನಿಖೆ ತಾರ್ಕಿಕ ಅಂತ್ಯವಾಗಲಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. 2017 ಸೆಪ್ಟೆಂಬರ್ 5ರಂದು ರಾತ್ರಿ ಗೌರಿಯವರನ್ನ ರಾಜರಾಜೇಶ್ವರಿ ನಗರದ ಮನೆಯಲ್ಲಿ ಗುಂಡಿಟ್ಟು ಕೊಂದ ಬಳಿಕ ಶೂಟರ್ ಸಿಂದಗಿಯ ಪರಶುರಾಮ್ ವಾಗ್ಮೊರೆ ಹಾಗೂ ಹುಬ್ಬಳ್ಳಿಯ ಬೈಕ್ ರೈಡರ್ ಗಣೇಶ್ ಮಸ್ಕೀನ್ ಪೂರ್ವ ನಿಗದಿಯಂತೆ ಕುಂಬಳಗೋಡಿನಲ್ಲಿರುವ ಮೋಹನ್ ನಾಯಕ್ನ ಕ್ಲಿನಿಕ್ಗೆ ತೆರಳಿದ್ರು. ಅಲ್ಲಿ ಕಾಳೆಯ ಮತ್ತೊಬ್ಬ ಸಹಚರ ಪರಶುರಾಮ್ನಿಂದ ಪಿಸ್ತೂಲ್ ಹಾಗೂ ಬೈಕ್ ಪಡೆದು ಸೀಗೆಹಳ್ಳಿಯ ಸುರೇಶ್ ಮನೆಗೆ ಬಂದಿದ್ದ. ನಂತರ ಅವುಗಳನ್ನ ಸುರೇಶ್ ಮನೆಯಲ್ಲಿ ಅಡಗಿಸಿಟ್ಟು ಕಾಳೆ ತಂಡ ತೆರಳಿತು ಎಂದು ಮೂಲಗಳು ಹೇಳಿವೆ. ಗೌರಿ ಅವರ ಹತ್ಯೆ ನಡೆದ ದಿನ ಪ್ರಮುಖ ಸಂಚುಕೋರ ಅಮೋಲ್ ಕಾಳೆ ಹಾಗೂ ಅಮಿತ್ ದೇಗ್ವೇಕರ್ ಸೀಗೆಹಳ್ಳಿಯ ಸುರೇಶ್ ಮನೆಯಲ್ಲಿದ್ರು. ಆದರೆ ಈ ಸಂಗತಿ ಪರಶುರಾಮ್ ತಂಡಕ್ಕೆ ತಿಳಿದಿರಲಿಲ್ಲ. ಏಪ್ರಿಲ್ನಲ್ಲಿ ಸಂಚು ಸೈದ್ಧಾಂತಿಕ ವಿರೋಧದ ಹಿನ್ನೆಲೆಯಲ್ಲಿ ಗೌರಿ ಲಂಕೇಶ್ ಹತ್ಯೆಗೆ ಮಹಾರಾಷ್ಟ್ರದ ಮೂಲದ ಅಮೋಲ್ ಕಾಳೆ ಸಂಚು ರೂಪಿಸಿದ್ದ. ಬಳಿಕ ರಾಜ್ಯದಲ್ಲಿ ಇದಕ್ಕಾಗಿ ತಂಡ ಕಟ್ಟಿದ್ದ ಆತ ಏಪ್ರಿಲ್ನಲ್ಲೇ ತನ್ನ ಸಂಚು ಕಾರ್ಯಗತಗೊಳಿಸಲು ಕೆಲಸ ಆರಂಭಿಸಿದ್ದ. ಇಂಟರ್ನೆಟ್ನಲ್ಲಿ ಗೌರಿ ಅವರ ಕಚೇರಿ ಹಾಗೂ ಮನೆ ವಿಳಾಸ ಪಡೆದಿದ್ದ. ಕಾಳೆ ತಂಡವು ಆ ಜಾಗಗಳ ಪರಿಶೀಲನೆಗೆ ಏಪ್ರಿಲ್ ಮೊದಲ ವಾರದಲ್ಲಿ ಮನೋಹರ್ ಯಡವೆ ಹಾಗೂ ಪ್ರವೀಣ್ ಆಲಿಯಾಸ್ ಸುಜಿತ್ ನನ್ನ ಕಳಿಸಿತ್ತು. ಅವರು ಒಂದು ಬಾರಿ ಮನೆಯ ಹತ್ತಿರ ಹೋಗಿ ಬಂದಿದ್ರು. ಅದಾದ 15 ದಿನಗಳ ಬಳಿಕ ಕಾಳೆ ನಗರಕ್ಕೆ ಬಂದು ಗೌರಿ ಮನೆ ನೋಡಿಕೊಂಡು ಹೋಗಿ ಸಂಚು ಅಂತಿಮಗೊಳಿಸಿದ್ದ ಎಂದು SIT ಮೂಲಗಳು ಹೇಳಿವೆ. ಕಲಬುರಗಿಯಲ್ಲಿ ಶೂಟರ್ಗೂ ತರಬೇತಿ. ಗೌರಿ ಲಂಕೇಶ್ ಕೊಲೆ ಪ್ರಕರಣದ ಶೂಟರ್ ಪರಶುರಾಮ್ ವಾಗ್ಮೊರೆಯ ಶಸ್ತ್ರಾಸ್ತ್ರ ತರಬೇತಿ ನೀಡಿರುವ ರಾಜೇಶ್ ಹಿರಿಯ ಸಂಶೋಧಕ ಡಾಕ್ಟರ್ ಎಂ ಕಲಬುರ್ಗಿ ಅವರ ಶೂಟರ್ಗೂ ಸಹ ತರಬೇತಿ ನೀಡಿರುವ ಅನುಮಾನವಿದೆ ಎಂದು SIT ಅಧಿಕಾರಿಗಳು ಹೇಳಿದ್ದಾರೆ. ಗಾಂಜಾ ಬೆಳೆದು ಮುಗ್ಧ ರೈತರ ಬಾಳು ಹಾಳು. ಶಿವಮೊಗ್ಗ ಜಿಲ್ಲೆಯಲ್ಲಿ ಡ್ರಗ್ ವ್ಯಸನಿಗಳಿಗಿಂತ ಗಾಂಜಾ ಬೆಳೆಸುವವರೇ ಜಾಸ್ತಿ. ರೈತರ ಮುಗ್ಧತೆಯೇ ಬಂಡವಾಳ ಮಾಡಿಕೊಂಡ ದಂಧೆಕೋರರು. ಎಲ್ಲ ಬಿಟ್ಟು ಮಗ ಬಂಗಿ ನೆಟ್ಟ ಎಂಬ ಗಾದೆ ಮಾತೊಂದು ಕನ್ನಡದಲ್ಲಿ ಚಾಲ್ತಿಯಲ್ಲಿದೆ. ಇದು ಅಕ್ಷರಶಃ ಮಲೆನಾಡಿನ ಮುಗ್ಧ ರೈತರಿಗೆ ಅನ್ವಯಿಸುತ್ತಿದೆ. ಸರಿಯಾದ ಅರಿವು ತಿಳುವಳಿಕೆ ಇಲ್ಲದೆ ಮಲೆನಾಡಿನ ಕೃಷಿ ಚಟುವಟಿಕೆಗಳಲ್ಲಿನ ಒಂದು ಭಾಗವಾಗಿ ಹೋಗಿರುವ ಗಾಂಜಾ ಬೆಳೆಯಿಂದ ರೈತರು ಕಾನೂನಿನ ಬಿಗಿ ಕುಣಿಕೆಗೆ ಗೊತ್ತಿಲ್ಲದೆ ಬೀಳ್ತಿದ್ದಾರೆ. ಯಾರೋ ತೋರಿಸುವ ಹಣದ ಆಸೆಗೆ ತಮ್ಮ ಕುಟುಂಬ ಜೀವನವನ್ನೇ ನಾಶ ಮಾಡಿಕೊಳ್ತಿದ್ದಾರೆ. ಅಡಿಕೆ, ಜೋಳ, ಶುಂಠಿ ಬೆಳೆದು ಹೇಗೋ ಬದುಕು ಕಟ್ಟಿಕೊಳ್ತಿದ್ದ ರೈತರ ಹೊಲದಲ್ಲೀಗ ಗಾಂಜಾ ಬೆಳೆಯ ಗಮಲು ಹರಡುತ್ತಿದೆ. ಅಡಿಕೆ, ಭತ್ತ, ಶ್ರೀಗಂಧ, ಶುಂಠಿ ಬೆಳೆಗೆ ಹೆಸರುವಾಸಿಯಾಗಿದ್ದ ಸುಸಂಸ್ಕೃತ ಜಿಲ್ಲೆ ಶಿವಮೊಗ್ಗ ಇದೀಗ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ಗಾಂಜಾ ಬೆಳೆಯುವ ಪ್ರದೇಶ ಎಂಬ ಕುಖ್ಯಾತಿಗೆ ಪಾತ್ರವಾಗಿರುವುದು ದುರಂತದ ಸಂಗತಿ. ಶಿವಮೊಗ್ಗ, ಸಾಗರ, ಹೊಸನಗರ, ಸೊರಬ ಮತ್ತು ಶಿಕಾರಿಪುರ ತಾಲೂಕುಗಳಲ್ಲಿ ಈ ಬೆಳೆಯನ್ನ ವ್ಯವಸ್ಥಿತವಾಗಿ ಬೆಳೆಸಲಾಗುತ್ತಿದೆ. ಮುಖ್ಯ ರಸ್ತೆಯಿಂದ ಒಳಗೆ ಇರುವ ಜಮೀನುಗಳಲ್ಲಿ ಮೆಕ್ಕೆಜೋಳ, ಅಡಿಕೆ ತೋಟದಲ್ಲಿ ಶುಂಠಿ ಬೆಳೆಗಳ ನಡುವೆ ಈ ಗಾಂಜಾ ಬೆಳೆಯನ್ನ
ವ್ಯವಸ್ಥಿತವಾಗಿ ಬೆಳೆಸುವ ಕೆಲಸವನ್ನ ಡ್ರಗ್ ಮಾಫಿಯಾ ಮಾಡ್ತಿದೆ. ಖಾತೆ ಜಮೀನಿಗಿಂತ ಮುಖ್ಯವಾಗಿ ಬಗರ್ಹುಂ ಭೂಮಿಯಲ್ಲೇ ಹೆಚ್ಚಾಗಿ ಬೆಳೆಯಲಾಗ್ತಿದೆ. ಯಾವ ಬೆಳೆ ಬೆಳೆದರೂ ನಷ್ಟ ಮಾತ್ರ ಎಂದು ಸಂಕಟ ಪಡುತ್ತಿರುವ ರೈತರನ್ನ ಹಣದ ಮೋಹಕ್ಕೆ ಕೆಡವಿ ಡ್ರಗ್ಸ್ ಮಾಫಿಯಾ ಈ ಬೆಳೆಯತ್ತ ವಾಲುವಂತೆ ಮಾಡ್ತಿದೆ. ಆದ್ರೆ ಬಹುತೇಕ ರೈತರಿಗೆ ಇದರಿಂದ ಎದುರಾಗಬಹುದಾದ ಅಪಾಯಗಳ ಅರಿವೇ ಇರುವುದಿಲ್ಲ. ಮುಂದಿನ ತಮ್ಮ ಬದುಕು ನಾಶವಾಗುವ ಕುರಿತು ಗೊತ್ತೇ ಇರುವುದಿಲ್ಲ. ತಾವು ಶಾಶ್ವತವಾಗಿ ಜೈಲಿನಲ್ಲಿ ಇದ್ದು ತಮ್ಮ ಹೆಂಡತಿ ಮಕ್ಕಳು ಉಪವಾಸ ಇರಬೇಕಾಗ್ತದೆ ಎಂಬುದು ತಿಳಿಯುವುದಿಲ್ಲ. ಮಲೆನಾಡು ಭಾಗದಲ್ಲಿ ಡ್ರಗ್ಸ್ ಮಾಫಿಯಾದ ಏಜೆಂಟರು ಇದ್ದಾರೆ ಎಂಬ ಸುದ್ದಿ ಇದೆಯಾದರೂ ಈ ಬಗ್ಗೆ ಇಲಾಖೆ ತನಗೆ ಗೊತ್ತಿಲ್ಲ ಅಂತಿದೆ. ಇವರನ್ನ ಪತ್ತೆ ಹಚ್ಚಲು ಇದೀಗ ಸ್ವಲ್ಪ ಗಂಭೀರ ಯತ್ನ ನಡೆಯುತ್ತಿದೆ. ಇಂತಹ ಏಜೆಂಟರು ಸದ್ದು ಗದ್ದಲವಿಲ್ಲದೆ ಊರೂರು ತಿರುಗಿ ಆಯ್ದ ರೈತರನ್ನ ಸಂಪರ್ಕಿಸಿ ಅವರಿಗೆ ಗಾಂಜಾ ಬೆಳೆ ಕುರಿತು ಮಾಹಿತಿ ನೀಡುತ್ತಿದ್ದಾರೆ. ಕೆಲವು ಗಿಡ ಬೆಳೆಯಿರಿ, ಸಾವಿರಾರು ರೂಪಾಯಿ ಗಳಿಸಿರಿ ಎಂಬ ಆಮಿಷವೊಡ್ಡಿ ದಾರಿ ತಪ್ಪಿಸುತ್ತಿದ್ದಾರೆ. ಇದಕ್ಕೆ ಹಣ ಖರ್ಚು ಮಾಡುವುದು ಬೇಡ, ನಾವೇ ಬೀಜ ನೀಡುತ್ತೇವೆ, ಬಳಿಕ ಬೆಳೆದ ಗಿಡವನ್ನ ಖರೀದಿಸುತ್ತೇವೆ ಎನ್ನುತ್ತಾರೆ. ಈ ಮಾತಿಗೆ ಮರುಳಾಗಿ ಮುಗ್ಧ ರೈತರು ಇದನ್ನೇ ಬೆಳೆಸುತ್ತಾರೆ. ಕಾಡಂಚಿನಲ್ಲಿರುವ ರೈತರನ್ನೇ ಇವರು ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾರೆ. ಆದ್ರೆ ಈ ಬೆಳೆ ಬೆಳೆದು ಫಸಲು ಕೈ ಸಿಗ್ಬೇಕಾದ್ರೆ ಕೆಲ ತಿಂಗಳು ಬೇಕು. ಅಲ್ಲಿವರೆಗೆ ಇದನ್ನ ಗುಪ್ತವಾಗಿ ಕಾಯಬೇಕು. ಈ ಬೆಳೆ ಬೆಳೆಯುವುದು ಅಪರಾಧ ಎಂದು ಪಾಪ ರೈತರಿಗೆ ಗೊತ್ತಿಲ್ಲ. ಇದು ನಿಷೇಧಿತ ಬೆಳೆ ಎಂಬುದು ಕೂಡ ಅವರಿಗೆ ತಿಳಿದಿರುವುದಿಲ್ಲ. ಸುಲಭವಾಗಿ ಹಣ ಗಳಿಸುವ ಆಸೆಯಿಂದ ಒಪ್ಪಿಕೊಂಡು ಬೆಳೆಯನ್ನ ಬೆಳೆಸ್ತಾರೆ. ಇದರಿಂದ ಯಾರು ಎಷ್ಟು ಹಣ ಮಾಡಿಕೊಂಡ್ರೂ ಗೊತ್ತೇ ಆಗಲ್ಲ. ಆದ್ರೆ ಅನೇಕ ರೈತರು ಮಾತ್ರ ಇತ್ತ ಆಕರ್ಷಿತರಾಗ್ತಾನೆ ಇರ್ತಾರೆ. ಇದರಿಂದ ಬಹಳಷ್ಟು ಜನ ದುಡ್ಡು ಮಾಡಿಕೊಂಡರು ಎಂದು ವದಂತಿ ಮಾತ್ರ ಹರಡಲಾಗ್ತದೆ. 100 ಗಿಡಗಳಿಂದ ಹಿಡಿದು ಸಾವಿರಾರು ಗಿಡಗಳನ್ನ ತಮ್ಮ ಜಮೀನಿನಲ್ಲಿ ರೈತರು ಬೆಳೆದ ಉದಾಹರಣೆಗಳು ಕೂಡ ಇವೆ. ಇಷ್ಟೊಂದು ಗಿಡಗಳನ್ನ ರೈತರು ಮಾರಾಟ ಮಾಡಲೇಬೇಕು. ಅದಕ್ಕೊಂದು ವ್ಯವಸ್ಥಿತ ಜಾಲ ಇರಲೇಬೇಕು ಎಂಬುದು ಸಾಮಾನ್ಯ ಜ್ಞಾನ. ಇದರ ಖರೀದಿಗೆ ವ್ಯವಸ್ಥಿತ ಜಾಲ ಇದೆ ಎಂಬುದು ಗೊತ್ತಿದ್ದರೂ ಪತ್ತೆ ಆಗ್ತಿಲ್ಲ. ಈ ವೇಳೆ ಬೆಳೆ ಬೆಳೆಯುತ್ತಿರುವಂತೆಯೇ ಕೆಲವೊಮ್ಮೆ ಇದು ಅಬಕಾರಿ ಇಲಾಖೆಗೆ ಗೊತ್ತಾಗ್ತದೆ. ಯಾರಾದ್ರೂ ಮಾಹಿತಿಯನ್ನ ನೀಡ್ತಾರೆ. ಅವರು ದಾಳಿ ಮಾಡಿ ಗಾಂಜಾ ಬೆಳೆಯ ಜೊತೆಗೆ ರೈತರನ್ನ ಬಂಧಿಸಿ ಜೈಲಿಗೆ ಕಳಿಸ್ತಾರೆ. ಆಗ ರೈತರಿಗೆ ತಮ್ಮ ತಪ್ಪಿನ ಅರಿವಾಗ್ತದೆ. ಹೆಂಡತಿ ಮಕ್ಕಳು ಅನಾಥರಾಗ್ತಿದ್ದಾರೆ ಎಂದು ಅರ್ಥವಾಗುತ್ತೆ. ಅಷ್ಟರಲ್ಲಿ ಕಾಲ ಮಿಂಚಿರುತ್ತದೆ. ಟ್ರಾಯ್ ಅಧ್ಯಕ್ಷರ ಬ್ಯಾಂಕ್ ಖಾತೆ ಹ್ಯಾಕ್ ಮಾಡುವ ಬೆದರಿಕೆ. ತನ್ನ ಆಧಾರ್ ನಂಬರ್ ಅನ್ನ ಆನ್ಲೈನ್ನಲ್ಲಿ ಪ್ರಕಟಿಸಿ, ಸಾಧ್ಯವಿದ್ದರೆ ಹಾನಿ ಎಸಗಿ ಎಂದು ಹ್ಯಾಕರ್ಗಳಿಗೆ ಸವಾಲೆಸೆದಿದ್ದ ಟ್ರಾಯ್ ಅಧ್ಯಕ್ಷ RS ಶರ್ಮಾ ಅವರೀಗ ವಿಭಿನ್ನ ರೀತಿಯ ತೊಂದರೆಗೆ ಸಿಲುಕಿಕೊಂಡಿದ್ದಾರೆ. ಜುಲೈ 30ರಂದು ಶರ್ಮಾರ ಪುತ್ರಿ ಕವಿತಾ ಶರ್ಮರಿಗೆ ಇಮೇಲ್ ಮೂಲಕ ಬೆದರಿಕೆ ಕರೆ ಬಂದಿದೆ. ನಿಮ್ಮ ತಂದೆಯ ಇಮೇಲ್ ಖಾತೆಯನ್ನ ನಾವು ಪಡೆದಿದ್ದೇವೆ. ಅವರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಲ್ಲಿ ಹೊಂದಿರುವ ಖಾತೆ ಯಾವುದೇ ಸಮಯದಲ್ಲಿ ಹ್ಯಾಕ್ ಆಗುವ ಅಪಾಯದಲ್ಲಿದೆ ಎಂದು ಇಮೇಲ್ಗೆ ಸಂದೇಶ ಬಂದಿದ್ದು, ಕೆಲವು ಪತ್ರಕರ್ತರಿಗೂ ಈ ಸಂದೇಶದ ಪ್ರತಿಯನ್ನ ರವಾನಿಸಲಾಗಿದೆ. ಸಾಮಾಜಿಕ ಮಾಧ್ಯಮದಲ್ಲಿ ಸವಾಲೆಸೆಯುವ ಮೂಲಕ RS ಶರ್ಮಾ ದೇಶಕ್ಕೆ ಮುಜುಗರ ಉಂಟು ಮಾಡಿದ್ದಾರೆ ಮತ್ತು ತನ್ನ ಖಾತೆಗಳ ಮೂಲಕ ಹ್ಯಾಕರ್ಗಳಿಗೆ ಭರ್ಜರಿ ಬಹುಮಾನ ನೀಡಿದ್ದಾರೆ ಎಂದು ಸಂದೇಶದಲ್ಲಿ ಬರೆದಿರುವ ಜೊತೆಗೆ ಅವರ PNB ಖಾತೆಯು ಶೀಘ್ರವೇ ಹ್ಯಾಕ್ ಆಗಲಿದೆ. ಒಂದು ವೇಳೆ ಅವರು ತನ್ನ ಖಾತೆಗಳನ್ನು ಅಳಿಸಿ ಹಾಕದಿದ್ದರೆ ಸೂಕ್ಷ್ಮ ದಾಖಲೆಗಳನ್ನು ಬಹಿರಂಗಗೊಳಿಸಲಾಗುವುದು ಎಂದು ಎಚ್ಚರಿಸಲಾಗಿದೆ. ತನ್ನ ಸೂಚನೆಗಳನ್ನು ಪಾಲಿಸದಿದ್ದರೆ ದೂರ ನಿಯಂತ್ರಣ ವ್ಯವಸ್ಥೆಯಲ್ಲಿ ಮಾಹಿತಿ ಕದಿಯುವ ಸಾಫ್ಟ್ವೇರ್ ಮಾಲ್ವೇರ್ ಅನ್ನ ಶರ್ಮರ ವೈಯಕ್ತಿಕ ಮೊಬೈಲ್ನಲ್ಲಿ ಅಳವಡಿಸುವ ಮೂಲಕ ಅವರ ಸಂವಾದಗಳನ್ನು ಬೇಯಿಸಲಾಗುವುದು. ಅವರ ಇಮೇಲ್ಗಳನ್ನು ಗೂಢಲಿಪೀಕರಣದ ಮೂಲಕ ಕದಿಯಲಾಗುವುದು.
ವಿಮೋಚನಾ ಶುಲ್ಕ ನೀಡುವವರಿಗೆ ಇವನ್ನ ಬಳಸದಂತೆ ವ್ಯವಸ್ಥೆ ಮಾಡಿ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಲಾಗುತ್ತದೆ ಎಂದು ಇಮೇಲ್ನಲ್ಲಿ ಎಚ್ಚರಿಸಲಾಗಿದೆ. ಹಾಡಹಗಲೇ ಮನೆಗೆ ನುಗ್ಗಿ ಕಳ್ಳತನ, ಕಾರ್ಕಳದ ಬಂಗ್ಲಗುಡ್ಡೆ ಎಂಬಲ್ಲಿ ಘಟನೆ. ಹಾಡುಹಗಲೇ ಮನೆಯ ಮುಂಬಾಗಿಲಿನ ಬೀಗ ಒಡೆದು ಕಪಾಟಿನಲ್ಲಿದ್ದ 10,000 ರೂಪಾಯಿ ನಗದನ್ನ ಕಳವುಗೈದು ಪರಾರಿಯಾದ ಘಟನೆ ಕಾರ್ಕಳದ ಬಂಗ್ಲಗುಡ್ಡೆಯಲ್ಲಿ ನಡೆದಿದೆ. ಎಷ್ಟು ಗಂಟೆ ಅಂತ ಹೇಳಿ? ಒಂದು 12 ಗಂಟೆ. ನಾವು 11 ಗಂಟೆಗೆ ಹೋಗಿದ್ದೇವೆ. 11 ಗಂಟೆಗೆ ಬೀಗ ಹಾಕಿದ್ದೀವಿ ಮನೆಯಿಂದ ಬರುವಾಗ 1 ಗಂಟೆ ಬಂದಿದ್ದಾರೆ. ಎಷ್ಟು ಗಂಟೆ? 1 ಕಾಲಿಗೆ ಬಂದಿದ್ದಾರೆ. 1:30 ಒಳಗೆ. ಏನೆಲ್ಲ ಹೋಗಿದೆ? ಹಣ ಹೋಗಿದೆ, ಅದು ಚಿಲ್ಲರೆ ಎಲ್ಲ ಮತ್ತೆಂತ ನಾವು ಮುಟ್ಲಿಲ್ಲ. ಬೇರೆ ಎಂತ ನೋಡ್ಬೇಕಷ್ಟೇ. ಲಾಕ್ ಹೊಡೆದಿದ್ದಾರೆ. ಬಂಗ್ಲಗುಡ್ಡೆ ಜಲ್ಲೋ ಹಾಗೂ ಪ್ರಿಯಾ ಡಿಸೋಜಾ ಎಂಬುವವರ ಮನೆಯ ಮುಂಬಾಗಿಲಿನ ಚಿಲಕವನ್ನ ಕಬ್ಬಿಣದ ಸಲಾಖೆಯ ಸಹಾಯದಿಂದ ಬೀಗವನ್ನ ಒಡೆದು ಮನೆಯ ಒಳನುಗ್ಗಿದ ಕಳ್ಳರು ಕಪಾಟಿನಲ್ಲಿದ್ದ ಹಾಗೂ ಮಲಗುವ ಕೋಣೆಯಲ್ಲಿದ್ದ ನಗದನ್ನ ಕಳವುಗೈದು ಪರಾರಿಯಾಗಿದ್ದಾರೆ. ಈ ಬಗ್ಗೆ ಕಾರ್ಕಳ ನಗರ ಠಾಣಾ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ರು. ಏರ್ಸೆಲ್ ಮ್ಯಾಕ್ಸಿಸ್ ಪ್ರಕರಣ ಆರೋಪಿಗಳ ವಿಚಾರಣೆಗೆ ಅನುಮತಿ ಪಡೆಯಲು ಸಿಬಿಐಗೆ 2 ತಿಂಗಳು ಕಾಲಾವಕಾಶ. ಏರ್ಸೆಲ್ ಮ್ಯಾಕ್ಸಿಸ್ ಪ್ರಕರಣದಲ್ಲಿ ನಿರ್ದಿಷ್ಟ ಆರೋಪಿಯ ವಿಚಾರಣೆ ನಡೆಸಲು ಸಂಬಂಧಿತ ಅಧಿಕಾರಿಯಿಂದ ಅನುಮತಿ ಪಡೆಯಲು ದಿಲ್ಲಿ ಉಚ್ಚ ನ್ಯಾಯಾಲಯ ಮಂಗಳವಾರ ಸಿಬಿಐಗೆ 2 ತಿಂಗಳು ಸಮಯಾವಕಾಶ ನೀಡಿದೆ. ಕಾಂಗ್ರೆಸ್ ನಾಯಕ ಅವರ ಪುತ್ರ ಕಾರ್ತಿಕ್ ಹಾಗೂ ಸರ್ಕಾರಿ ಅಧಿಕಾರಿ 6 ಕಂಪನಿಗಳು ಸೇರಿದಂತೆ 10 ಜನರ ವಿರುದ್ಧ ಜುಲೈ 19ರಂದು ಪ್ರಕರಣ ದಾಖಲಿಸಿತ್ತು. ಅನುಮತಿಗಾಗಿ ಕಾಯಲಾಗುತ್ತಿದೆ ಎಂದು ಹಿರಿಯ ನ್ಯಾಯವಾದಿ ಸೋನಿಯಾ ಮಾಥೂರ್ ನ್ಯಾಯಾಲಯಕ್ಕೆ ತಿಳಿಸಿದ ಬಳಿಕ ವಿಶೇಷ ಸಿಬಿಐ ನ್ಯಾಯಮೂರ್ತಿ ಒಪಿ ಸೈನಿ ಸಮಯಾವಕಾಶ ನೀಡಬೇಕೆಂಬ ಸಿಬಿಐಯ ಮನವಿಗೆ ಅನುಮತಿ ನೀಡಿದ್ರು. ಪ್ರಕರಣದ ವಿಚಾರಣೆಯನ್ನ ನ್ಯಾಯಾಲಯ ಅಕ್ಟೋಬರ್ 1ಕ್ಕೆ ಮುಂದೂಡಿದೆ. ಸಿಬಿಐ ಪರವಾಗಿ ನ್ಯಾಯಾಲಯಕ್ಕೆ ಹಾಜರಾದ ಮಾಥೂರ್ ಆರೋಪಿಗಳ ವಿಚಾರಣೆಗೆ ಸಂಬಂಧಿತ ಅಧಿಕಾರಿಗಳಿಂದ 4 ವಾರ ಕಾಲಾವಕಾಶ ಕೋರಿದ್ದು ಅವರ ಅನುಮತಿಗಾಗಿ ಎದುರು ನೋಡುತ್ತಿದ್ದೇವೆ ಎಂದು ನ್ಯಾಯಾಲಯಕ್ಕೆ ತಿಳಿಸಿದ್ರು.